ಸರ್ಕಾರ ಮದ್ಯ ಮಾರಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಒಂದು ದಿನ ಕಳೆದರೂ ವೈನ್ ಶಾಪ್ಗಳಿಗೆ ಮದ್ಯ ಪೂರೈಕೆ ಮಾಡಿಲ್ಲ ಅಂತ ಮದ್ಯಪ್ರಿಯರು ಅಬಕಾರಿ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಕುಂದಾಪುರದಲ್ಲಿ ನಡೆದಿದೆ. ಸರ್ಕಾರ 40 ದಿನಗಳ ಬಳಿಕ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟ ಬೆನ್ನಲ್ಲೇ ಅಬಕಾರಿ ಇಲಾಖೆ ಸರಾಯಿ ಸಾಕಷ್ಟು ದಾಸ್ತಾನು ಇದೆ, ಜಿಲ್ಲೆಯಲ್ಲಿ ಮದ್ಯ ಪೂರೈಕೆಯಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿಕೆ ನೀಡಿತ್ತು. ಆದರೆ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ದಿನ ಕಳೆದರೂ ಕೂಡ ಇಲಾಖೆ ಮದ್ಯ ಪೂರೈಸಿಲ್ಲ ಎಂದು ಮದ್ಯ ಖರೀದಿಸಲು ಸರತಿ ಸಾಲಿನಲ್ಲಿ ನಿಂತ ಮದ್ಯಪ್ರಿಯರು ಅಬಕಾರಿ ಇಲಾಖೆಯ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ. ಮಂಗಳವಾರವೂ ಕುಂದಾಪುರದ ವೈನ್ ಶಾಪ್ಗಳೆದುರು ಮದ್ಯ ಖರೀದಿಸಲು ಮದ್ಯಪ್ರಿಯರು ಸಾಮಾಜಿಕ ಅಂತರದಲ್ಲಿ ಸರತಿ ಸಾಲಿನಲ್ಲಿ ನಿಂತುಕೊಂಡ ದೃಶ್ಯ ಕಂಡುಬಂತು. ಸೋಮವಾರ ವ್ಯಾಪಾರ ಜೋರಾಗಿದ್ದ ಪರಿಣಾಮ ಮಂಗಳವಾರ ಬೇಡಿಕೆಯ ಕೆಲ ಮದ್ಯದ ಬಾಟಲಿಗಳು ಸಿಗದೆ ಮದ್ಯಪ್ರಿಯರು ನಿರಾಶರಾದರು. ಬೆಳಿಗ್ಗೆ 11 ಗಂಟೆಯ ತನಕವೂ ಮದ್ಯ ಪೂರೈಸದ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ 11 ಗಂಟೆಯ ಬಳಿಕ ಕುಂದಾಪುರದ ವೈನ್ ಶಾಪ್ಗಳಿಗೆ ಮದ್ಯ ಪೂರೈಕೆಯಾಯಿತು. ಬೇರೆ ಜಿಲ್ಲೆಗಳಲ್ಲಿ ಸಂಜೆ 7 ಗಂಟೆಯ ತನಕವೂ ಮದ್ಯ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು, ಗ್ರೀನ್ ಝೋನ್ನಲ್ಲಿರುವ ಉಡುಪಿಯಲ್ಲಿ ಸೋಮವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1 ಗಂಟೆಯ ತನಕ ಮಾತ್ರ ಮಾರಾಟಕ್ಕೆ ಜಿಲ್ಲಾಡಳಿತ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಜಿಲ್ಲಾಡಳಿತದ ಈ ಕಟ್ಟುನಿಟ್ಟಿನ ನಡೆಗೆ ಮದ್ಯಪ್ರಿಯರಿಂದ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಮಂಗಳವಾರ ಮಾರಾಟದ ಸಮಯಾವಕಾಶವನ್ನ ಹೆಚ್ಚಳ ಮಾಡಿದ್ದು, ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ವಿಸ್ತರಿಸಲಾಗಿದೆ. ಸಮಯದ ಮಿತಿ ಹೆಚ್ಚಳ ಮಾಡಿದ್ದರಿಂದಾಗಿ ಯಾವುದೇ ನೂಕುನುಗ್ಗಲಿಲ್ಲದೆ ಮದ್ಯಪ್ರಿಯರು ಸಾಮಾಜಿಕ ಅಂತರಕ್ಕೆ ಒತ್ತು ಕೊಟ್ಟು ಒಬ್ಬೊಬ್ಬರಾಗಿ ಮದ್ಯ ಖರೀದಿಸಿ ಹೋಗುವ ದೃಶ್ಯಗಳು ಕಂಡುಬಂದವು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.